ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬಿ ತುಳುಕುತ್ತಿರುವ ತ್ಯಾಜ್ಯದ ರಾಶಿ ಡಂಪಿಂಗ್ ಯಾರ್ಡ್ಗಳಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿಯ ನಿರ್ಜನ ಪ್ರದೇಶಗಳು ಉನ್ನತ ಹುದ್ದೆಗಳಲ್ಲಿ ಇರುವವರು ಬುದ್ಧಿವಂತರಂತ ಎನಿಸಿಕೊಂಡವರಿಂದಲೇ ನಡೀತಾ ಇದೆ ಈ ಒಂದು ಮಹತ್ ಕಾರ್ಯ. ಕೊಟ್ಟಾರ ಚೌಕಿಯಿಂದ ಕೂಳೂರು ಕಡೆಗೆ ಬರುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವಾಗ ಕುಂಟಿಕಾನ ಬಳಿ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಲೋಡ್ಗಟ್ಟಲೆ ತ್ಯಾಜ್ಯ ರಾಶಿ ಬಿದ್ದಿದೆ. ಹೋಟೆಲ್, ಅಂಗಡಿ, ಮಾರುಕಟ್ಟೆ ವ್ಯಾಪಾರಿಗಳು ಪ್ಲಾಸ್ಟಿಕ್, ಕೊಳೆತ ಮಾಂಸ, ತರಕಾರಿಗಳನ್ನು ಎಸೆದು ಹೋಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿಯಾಗಿದೆ. ಪ್ರತಿನಿತ್ಯ ಪಾಲಿಕೆ ವತಿಯಿಂದ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸುವ ಕೆಲಸ ನಡೀತಾ ಇದೆ. ಆದರೂ ಕೂಡ ಮನೆಯಿಂದ ತ್ಯಾಜ್ಯವನ್ನ ಪ್ಲಾಸ್ಟಿಕ್ನಲ್ಲಿ ಹಾಕಿ ರಸ್ತೆಗೆ ತಂದು ಬಿಸಾಕ್ತಾ ಇದ್ದಾರೆ. ಬೀದಿ ನಾಯಿಗಳು ಆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಟ್ಟಲಾದ ತ್ಯಾಜ್ಯದ ಕಟ್ಟುಗಳನ್ನು ರಾಷ್ಟ್ರೀಯ ಹೆದ್ದಾರಿಗೆ ತಂದು ಹಾಕ್ತಾ ಇದೆ. ಇದರಿಂದಾಗಿ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇತ್ತು. ಕೆಲವೊಮ್ಮೆ ಅಪಘಾತಗಳು ಕೂಡ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 2-3 ವರ್ಷಗಳಿಂದ ತ್ಯಾಜ್ಯ ರಾಶಿ ಬೀಳ್ತಾ ಇದ್ದು, ಹೆದ್ದಾರಿ ತ್ಯಾಜ್ಯ ಹಾಕುವ ಡಂಪಿಂಗ್ ಯಾರ್ಡ್ ಆಗಿ ಹೋಗಿದೆ. ಕಳೆದ ವರ್ಷ ಒಂದಷ್ಟು ಪರಿಸರ ಪ್ರೇಮಿಗಳು ಸೇರಿಕೊಂಡು ಕಸವನ್ನ ಶುಚಿಗೊಳಿಸಿದ್ರು. ಆದರೆ ಆ ಬಳಿಕ ಮತ್ತೆ 2 ಲೋಡ್ಗಳಷ್ಟು ತ್ಯಾಜ್ಯ ರಾಶಿ ಬಿದ್ದಿದೆ. ವಿಲೇವಾರಿ ಬಗ್ಗೆ ಪಾಲಿಕೆಯನ್ನ ಕೇಳಿದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬರುತ್ತದೆ ಎಂದು ಜಾರಿಕೊಳ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳಲ್ಲಿ ವಿಚಾರಿಸಿದ್ರೆ ಅದು ಪಾಲಿಕೆಯವರು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ನಿಯಮ ಪ್ರಕಾರ ಪಾಲಿಕೆ ವತಿಯಿಂದಲೇ ಕಸ ತೆಗೆಯುವ ಕೆಲಸವಾಗಬೇಕಿದೆ. ಆದರೆ ಪಾಲಿಕೆ ಅಧಿಕಾರಿಗಳು ಇದರಿಂದ ನುಣುಚಿಕೊಳ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸವಾಗಿದೆ. ಈ ಹೈವೇ ಬದಿಯಲ್ಲಿ ಕಸ ಬಿಸಾಕ ವಿಷಯದಲ್ಲಿ ನಾವು ಎಷ್ಟೋ ಸಲ ನಾವು ಕಂಪ್ಲೇಂಟನ್ನು ನೀಡಿದರು, ಅಥವಾ ನಮ್ಮ ಮಹಾನಗರ ಪಾಲಿಕೆ ಮತ್ತು ನ್ಯಾಷನಲ್ ಹೈವೇಗೆ ನಾವು ದೂರವನ್ನು ನೀಡಿದರೂ ಕೂಡ ಯಾವುದೇ ಒಂದು ಆ್ಯಕ್ಷನನ್ನು ಅವ್ರು ತೆಗಿತಾ ಇಲ್ಲ. ಇದಕ್ಕಿಂತ ಮುಂಚೆ ವನ ಚಾರಿಟೇಬಲ್ ವತಿಯಿಂದ ನಾವು ಅಲ್ಲಿ ಒಮ್ಮೆ ಕ್ಲೀನಪ್ ಡ್ರೈವ್ ಕೂಡ ಮಾಡಿದ್ವಿ. ಒಂದು ದಿನದ ಕ್ಲೀನಪ್ ಡ್ರೈವಲ್ಲಿ ನಮಗೆ 40 ಟನ್ ಕಸ ಒಂದೇ ದಿನದಲ್ಲಿ ಕೇವಲ KPTಯಿಂದ ಕುಂಟಿಕಾನದ ಸ್ಟ್ರೆಚ್ಚಲ್ಲಿ ನಮಗೆ ಸಿಕ್ಕಿತ್ತು. ಅದು ಕ್ಲೀನಪ್ ಮಾಡಿದ 1 ವಾರದ ನಂತರ ಇನ್ನೊಂದು ಬಾರಿ ಜನರು ಕಸ ಬಿಸಾಕಲಿಕ್ಕೆ ಶುರು ಮಾಡಿದ್ದಾರೆ. ಅದೊಂದು ಬ್ಲ್ಯಾಕ್ ಸ್ಪಾಟ್ ಅಂತ ಗೊತ್ತಾದರೂ ಕೂಡ ನ್ಯಾಷನಲ್ ಹೈವೇ ಆಗಲಿ ಮಹಾನಗರ ಪಾಲಿಕೆ ಇಷ್ಟುವರೆಗೆ ಯಾವುದೇ ಒಂದು CC ಕ್ಯಾಮರಾ ಆಗಲಿ ಅಥವಾ ಅದರ ಮೇಲೆ ಯಾವುದೇ ಒಂದು ಆ್ಯಕ್ಷನ್ ತೆಗೆಯುವಂಥ ಯಾವುದೇ ಒಂದು ಕಾರ್ಯಾಚರಣೆ ಮಾಡಲಿಲ್ಲ. ಮಹಾನಗರ ಪಾಲಿಕೆ ಕರೆಕ್ಟಾಗಿ ಇದಕ್ಕೆ ಒಂದು ಫೈನನ್ನು ಕರೆಕ್ಟಾಗಿ ಒಂದು 10,000 ರೂಪಾಯಿ ದಂಡವನ್ನು ಡಿಸೈಡ್ ಮಾಡಿದರೆ, ಈ ಜನರು ಯಾರು ಬಿಸಾಕ್ತಾ ಇದ್ದಾರೆ ಅವರ ಗಾಡಿ ನಂಬರ್ ಇಟ್ಕೊಂಡು ಅವರ ಮೇಲೆ ಫೈನ್ ಹಾಕಿದರೆ ಇಂಥದ್ದು ಕೃತ್ಯ ನಡೆಯುವುದಿಲ್ಲ. ಸಾವಿರಾರು ಮಂದಿ ಸಂಚರಿಸುವ ರಸ್ತೆ ಬದಿಗಳಲ್ಲಿ ತ್ಯಾಜ್ಯ ಎಸೆಯುವುದು ಸರಿಯಲ್ಲ ಎಂಬುದನ್ನು ಎಸೆಯುವವರು ಕೂಡ ಅರ್ಥ ಮಾಡಿಕೊಳ್ಬೇಕು. ವಿದ್ಯಾವಂತರು, ಉನ್ನತ ಹುದ್ದೆಗಳಲ್ಲಿ ಇರುವವರು ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆದು ಹೋಗ್ತಾ ಇರೋದು ನಾಗರಿಕ ಸಮಾಜಕ್ಕೆ ಕಪ್ಪು ಚುಕ್ಕಿಯಾಗಿದೆ ಎಂದು ಪರಿಸರ ಪ್ರೇಮಿ ಭುವನ್ ಮಂಗಳೂರು ಹೇಳಿದ್ದಾರೆ. ಜನರು ಕೂಡ ಸ್ವಲ್ಪ ಅವೇರ್ನೆಸ್ ತಗೊಂಡು ಮನೆಯಲ್ಲಿ ಕಸವನ್ನು ಸೆಗ್ರಿಗೇಟ್ ಮಾಡಿ ಮಹಾನಗರ ಪಾಲಿಕೆಗೆ ನೀಡಬೇಕಂತ ನಮ್ಮದೊಂದು ವಿನಂತಿ. ಇನ್ ಕೇಸ್ ಈ ಥರ ನೀವು ಕಸ ಬಿಸಾಕಿದರೆ ಇದೇ ಕಸದಿಂದ ಬರುವಂಥ ಕೆಮಿಕಲ್ ನೀವು ಕುಡಿಯುವಂಥ ನೀರಿಗೆ ಬರ್ತದೆ, ಅಥವಾ ನೀವು ಉಸಿರಾಡುವ ಗಾಳಿಯಲ್ಲಿ ಕೂಡ ಇದೇ ಕಸದ ಕೆಮಿಕಲ್ ಉಸಿರಾಡಬೇಕಾಗ್ತದೆ. ಬುದ್ಧಿವಂತರು, ಅಕ್ಷರಸ್ಥರು ವಾಹನಗಳಲ್ಲಿ ತೆರಳುವಾಗ ತ್ಯಾಜ್ಯದ ಚೀಲ ಎಸೆದು ಹೋಗ್ತಾ ಇರುವುದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಪಾಲಿಕೆ ಈ ಬಗ್ಗೆ ಎಚ್ಚೆತ್ತುಕೊಂಡು ತ್ಯಾಜ್ಯ ತೆರವುಗೊಳಿಸುವ ಕೆಲಸ ಮಾಡಬೇಕು. ಇಲ್ಲವೇ ತ್ಯಾಜ್ಯ ಹಾಕುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಜೀವನ್ ಮಂಗಳೂರು, ದೈಚಿವಲ್ 24/7.